ಮಂಥನ ವೇದಿಕೆ ಸುಳ್ಯ ವತಿಯಿಂದ ಸಿಂಧೂರ ವಿಜಯ ಭಾರತದತ್ತ ವಿಶ್ವದ ಚಿತ್ತ ಎಂಬ ರಾಷ್ಟ್ರೀಯ ವಿಚಾರಗಳ ಸಂವಾದ ಕಾರ್ಯಕ್ರಮವು ಆಗಸ್ಟ್ 2ರಂದು ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮಂಥನ ವೇದಿಕೆಯ ಅಧ್ಯಕ್ಷ ಪ್ರದ್ಯುಮ್ನ ಉಬರಡ್ಕ ತಿಳಿಸಿದರು. ಆಗಸ್ಟ್ 2ರ ಶನಿವಾರ ಸಂಜೆ 3:30ಕ್ಕೆ ನಡೆಯಲಿರುವ ಸಂವಾದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭಾಗವಹಿಸಲಿದ್ದಾರೆ ಎಂದರು. ಒಂದು 4 ವರ್ಷದ ಹಿಂದೆ, ಒಂದು 10 ವರ್ಷದ ಹಿಂದೆ ಕೂಡ ಕಾರ್ಯಕ್ರಮಗಳು ಮಾಡ್ತಾ ಇದ್ದೆವು. ಅಖಂಡ ಭಾರತ ಸಾಧ್ಯವೇ ಅಂತ ಹೇಳುವಂಥದ್ದು ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಆ ನಂತರ ಮಂಥನ ವೇದಿಕೆಯಲ್ಲಿ 2022ಕ್ಕೆ ತುರ್ತು ಪರಿಸ್ಥಿತಿಯ ಬಗ್ಗೆ ಒಬ್ಬರು ನಮ್ಮ ಪುಣ್ಯಟ್ಟಿ ಶಿವರಾಮಗೌಡರು ಪುಸ್ತಕ ಬರೆದಿದ್ದರು. ಆ ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮ ಮತ್ತು ತುರ್ತು ಪರಿಸ್ಥಿತಿ ಹೋರಾಟಗಾರರಿಗೆ ಗೌರವಾರ್ಪಣೆ ಅದು ಮಾಡಿದೆವು. ನಂತರ ಇತ್ತೀಚೆಗೆ ಒಂದು 6 ತಿಂಗಳ ಮೊದಲು ಅಧಿವ್ಯಕ್ತ ಪರಿಷತ್ತಿನ ಸಹಯೋಗದೊಂದಿಗೆ ನಾವು ಒಂದು ಪುಸ್ತಕ, ಇನ್ನೊಂದು ಸಂವಿಧಾನ ಬದಲಾಯಿಸಿದ್ದು ಯಾರು ಅಂತ ಹೇಳುವಂಥ ಪುಸ್ತಕದ ಮೇಲೆ ವಿಕಾಸ್ ಪುತ್ತೂರು ಅದು ಕೂಡ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹಿನ್ನೆಲೆ ಮಂಥನ ವೇದಿಕೆಯ ಕಾರ್ಯಕ್ರಮಗಳ ರಾಷ್ಟ್ರೀಯ ವಿಚಾರಗಳ ಸಂವಾದ ಇಂಥದ್ದನ್ನೆಲ್ಲ ಇಟ್ಕೊಂಡಿದ್ದೇವೆ. ಮತ್ತು ಈಗ ಆಗಸ್ಟ್ 2ಕ್ಕೆ ಸಿಂಧೂರ ವಿಜಯ ಮತ್ತು ಭಾರತದತ್ತ ವಿಶ್ವದ ಚಿತ್ತ ಅಂತ ಹೇಳುವ ಒಂದು ಶೀರ್ಷಿಕೆಯ ಮೇಲೆ ಅದನ್ನೇ ಯಾಕೆ ಇಟ್ಕೊಂಡಿದ್ದೇವೆ ಅಂತ ಹೇಳಿದರೆ, ಪಹಲ್ಗಾಮ್ ಏಪ್ರಿಲ್ 22ಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ, ಪಾಕಿಸ್ತಾನ ಒಂದು ವಿಫಲ ರಾಷ್ಟ್ರ. ಅದು ಭಾರತದ ಮೇಲೆ ಅನೇಕ ಆಕ್ರಮಣಗಳನ್ನು ಸ್ವಾತಂತ್ರ್ಯದ ನಂತರ ಮಾಡ್ತಾ ಇತ್ತು. ಅದು ಯುದ್ಧದ ಮೂಲಕ ಅದು ಸಾಧ್ಯ ಇಲ್ಲ ಅಂತ ಹೇಳಿದ ನಂತರ ಅದು ಭಯೋತ್ಪಾದಕನೆ ಮೂಲಕ ಮತ್ತು ಉಗ್ರಗಾಮಿ ಚಟುವಟಿಕೆಗಳ ಮೂಲಕ ಆಗ್ತಾ ಇತ್ತು. ಪಹಲ್ಗಾಮ್ನಲ್ಲಿ 22-28 ನಮ್ಮ ಭಾರತೀಯ ಪ್ರವಾಸಿಗರನ್ನು ಹತ್ಯೆ ಮಾಡುವುದರ ಮೂಲಕ ಮತ್ತು ಅವರ ಮಾತೆಯರ ಮುಂದೆ ಅವರ ಪತಿಯರ ಹತ್ಯೆ ಮಾಡುವುದರ ಮೂಲಕ ಮಾತೆಯರ ಸಿಂಧೂರ ಅಳಿಸುವಂಥ ಒಂದು ಕೆಲಸವನ್ನು ಮಾಡಿ ನಿಮ್ಮ ಪ್ರಧಾನಮಂತ್ರಿಗೆ ಹೇಳಿ ಅಂತ ಹೇಳುವಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡಿದರು. ಅದನ್ನು ನಮ್ಮ ಸಮರ್ಥ ಪ್ರಧಾನಿಯವರು ನರೇಂದ್ರ ಮೋದಿಯವರು ತನ್ನ ಸಮರ್ಥ ನಾಯಕತ್ವದಲ್ಲಿ ಅದನ್ನು ಸರಿಯಾದ ದಾಳಿಗೆ ಪ್ರತೀಕಾರ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಒಂದು 10-15 ದಿವಸದ ಒಳಗಡೆ ಮೇ 6, 7, 8 ಈ ಸಂದರ್ಭದಲ್ಲಿ ಎಲ್ಲ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗಳಿಗೆಲ್ಲರಿಗೂ ಕೂಡ ಅದನ್ನು ಆರ್ಡರ್ ಮಾಡಿ ನಂತರ ವಾಯುಸೇನೆಯ ಮೂಲಕ ಹೆಚ್ಚು ಡ್ರೋನ್ ಮೂಲಕ ಮತ್ತು ಕ್ಷಿಪಣಿಗಳ ಮೂಲಕ. ಸುದ್ದಿಗೋಷ್ಠಿಯಲ್ಲಿ ಎಟಿ ಕುಸುಮೋದರ, ಆರ್.ಕೆ. ಭಟ್ ಕುರುಮುಡೇಲು, ಜಗನ್ನಾಥ್ ಜಯನಗರ, ಕಿಶನ್ ಜಫಲಿ, ಹೇಮಂತ್, ರಜತ್ ಅಡ್ಕಾರ್, ಗುರುಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.